ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿದ್ದ ಗಂಟೆಯನ್ನು ಟಿಂಕ್ ಅಂತ ಬಾರಿಸಿ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬೇಗಾಡ್ದು ಚಾಂಡಿ ಫಸ್ಟ್ ಟೈಮ್ ಲಾಗ್ ಮಾಡ್ಕೊ. No way. Chance ಇಲ್ಲ. No way. ಈ ಲಾಗ ಮಾಡ್ಕೊಂಡು ಮೆಲ್ಟದ ಲಾಗ ಮಾಡಬಲ್ಲ ಏರಿಗೆ ಗೊತ್ತು. ಓ ಬಿಲಾಡಪ್ಪ ಯಬ್ಬಾ ಮಗೆ ಬಾರಿ ಬರ್ಲೋಜ್ ಬಿ ನನ್ನ ಮೇಲೆ ಆಣೆ ಇಟ್ಟೇಳು. ನನ್ನ ಮೇಲೆ ಆಣೆ ಇಟ್ಟೇಳು. ಈ ಓಡೆ ಮಾರೆ ಬಜಿ ಕಾಮ್ करना ಅಂದ್ ಜಾಗಿ ಇಂದ ಮುಲ್ ಮುಲ್ ಜಾಗಿ ತೋಲೆ ಗಾಯ್ಸ್ ಬೀಜ ಓಲುಂಡು ಟಾಪ್ ಬಟ್ ಮರಕ್ಕ ಬರ್ತಲೆ ಕೆಜ್ಜಿ ದಾಯ ಬಂಡ ಪುತ್ತೂರ್ದ ಕೊಡಿ ಹಿಡ್ದು ನಂಚ ಮುಲ್ ಪಡ್ದು ಪಡ್ದು ಕೊಕ್ಕಡೆ ಆಡೋಡ್ದಿದೆ ನಂಚನೆ ಬಿಡ್ದು ಸೀದಾ ತುಂಬ ಆಯ್ತು. ಬೇಕಾದವರು ಸಂಪರ್ಕಿಸಿ. ನಮ್ಮ ಮನೆಯಲ್ಲಿ 3 ನಾಯಿಗಳುಂಟು. ಒಂದು ನಾರ್ಮಲ್ ನಾಯಿ, ಮತ್ತೊಂದು ಡೋಬರ್, ಮತ್ತೊಂದು ಬುಲ್ಡಾಗ್. ಈಗ ವಿಡಿಯೋ ಮಾಡ್ತುಂಟಲ್ಲ ಅದು ಬುಲ್ಡಾಗ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಬೇಕಾದವರು ಸಂಪರ್ಕಿಸಿ. ಪೆಜ್ಜಿಲೆ ಬೇಗ ಪೋಯ್ ಹಾಯ್ ಮಂಗೆ ಪೋಯ್ ಬೇಲಂ ಪೆದಿರ್ಚಾಗ ಆತಮ್ಮೆ ಜಾಕಿ ಫೈನಲ್ ಒಂಜಿ ಬಕೆಟ್ ಆಂಟು ಎಲ್ಲಿ ಗುಡ್ ಮೀತು ಗುಡ್ ಪುಡಿಯರ್ನೆ ಏನ್ ಬೋಡ ಇಲ್ಲಡೆ ಮೇಲೆ ಜಾರಿ ಹೋಗಲು ಗಾಜಾಗಲೇನಾ ज़्यादा ಬೀಜ ಗ್ರೇಟ್ 100 ಏಪ್ಪ ಇರ್ನೂದು ಅಪ್ಪನ ದೇವರಿಗೆ ಗೊತ್ತು. ನಲ್ಲ ಒಂಜಿ 10% ಪೋಡತ್ತೆ ನಾನು 98 ಇತ್ತು 98 ಹಿಡ್ದು ಮತ್ತೆ 148 ಆತಂದು ಎಕಡಲ್ಲಿ ಒಂಜಿ ನಾಯಿ ಇತ್ತನದ ಅವು ಡೋಬರ್ ನಾಯಿ, ಒಂದು ಬುಲ್ಡಾಗ್. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸ್ವಲ್ಪ ಬೀಚದ ಮೀನು ಬಂದಾರ್ದು ಮೀನು ಹೋತದಲ್ಲ ಕತಾರಪಿ ಗಾಯ್ಸ್ ನಕ್ಕೂರು ತಿಂದ ನಾನು ತಿನ್ನದ ನಕ್ಕೂರು ತಿನ್ ಒಕ್ಕೋನಿ ತಿನ್ನೇರ ದೊಡ್ಡ ಪಾಟಿ ಅದಕ್ಕೆ ಅಪ್ಪಗಿದ ಒರಿಯ ಬಂಡಿ ಒರಿಯ ಲೆಕ್ಕೊಂಡಿ ಲೆತ್ತೆ ಅಪ್ಪಗೆ ಏರಿ ಪಂಜನ ಲೆತ್ತೆ ಅನ್ನ ಪಂಜನ ಬಲಿ ಮುರಂಜಿ ಮಸಾಲೆ ಮಾಲ್ ಬತ್ತಲೆ ಬಂಡಿ ಮಾಲ್ ಬತ್ತತ್ತೆ ಬಿಲ್ಲ ಪುಚ್ಚೆನ ಚಾರ್ಡ್ ಬಿಲ್ಲಿ ಅಪ್ಪಗ ಸಟ್ಟು ಕಡೆ ಬತ್ತತ್ತೆ ಪಂಜನ ಗಿರಿ ಪಂಜನ ಲಕ್ಕ போய் ಅದಕ್ಕೆ ಪಂಜನೆಲ್ಲ ಸೋಲಿ ಇರ್ತದೆ ಮಾಸ ಅಂತೆ ಅಪ್ಪಗ ಆಯ್ ಬಂಡಿ ಮೊಬೈಲ್ ತಪ್ಪನಕ್ಕೆ ನಕ್ಕುಡ್ತೀನಿ ನಾನು ನಿಕ್ಲಿ ಬಲ್ಲಿ ಇಂಕ ಪಂಜಿದ ಮಾಸ ಬಂಡಿ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಲೊಂದು ಜನ ಉಂಟು ಗುರ್ತೇಕೋ ತುಲಿ ಏರು ತುಲಿ ಓಲಾ ತೂತಾರ ಓಲಾ ತುಯ್ಲೆ ಕಬ್ಬು ಈ ಜನ ವಿಡಿಯೋ ನೆನ್ನೆ ಕೊಯ್ಯೊಂದುಂಡು ಎಂತ ಬೋದಾರೆಂಚ ಬೀಜ ಅಂಡ ಬೆಜಡೆ ಒಂದು ಇಂಕಲೊಂಜಿ ಇಲ್ಲದ ಮೆಂಬರ್ గాలికి పోయినా ఇంకా ఇల్లు ట్యాంక్ ಮೂಲು ಮೋಸ್ಟ್ಲಿ ಡಯರ್ ಇತ್ತಂಡು ಬಲ ಆನದ ಬೀಜ ಇದು ಶೇರ್ ಪಾರ್ಟ್ನರ್ಶಿಪ್ ಈ ಕಿಟ್ಟ ದಂಟನ ಕಂಡನ ಅಂಬಡೆ ಬಿಟ್ಟ నా మూలం ఇండియా ನನ್ನ పోతు తోటకు బారండు సోగై పెరుండు ఈ బీజం ఇంటಲ್ಲ ಏನು ಸೋಗೈತಾರ ಪ್ಯಾವ್ ಎಲ್ಲೇ ತೋಟದ ಬೀಜನಲ್ಲೇ ಬಚ್ಚು ನನ್ನ ಜಾತ್ರೆ ಬಿದ್ದಾರು ಬಾಯ್ ಬರೀ ಇಂಥದೆಯಾ